7ನೇ ಅಧ್ಯಾಯದ ಕೊನೆಯಲ್ಲಿ ಕೃಷ್ಣ ಹೇಳಿದ, ಜರಾಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಯತಂತಿಯೇ. ನೋಡಯ್ಯ, ಯಾವ ವ್ಯಕ್ತಿ ಜರೆ ಅಂದರೆ ಮುಪ್ಪು, ಮರಣ, ಜರ ಮರಣ ಇವುಗಳಿಂದ ಮುಕ್ತನಾಗಿ ನನ್ನನ್ನು ಸೇರಬೇಕಾಗಿದ್ದರೆ, ತೇ ಬ್ರಹ್ಮ ತದ್ವಿದುಃ ಕೃತ್ಸ್ನಂ ಅಧ್ಯಾತ್ಮಂ ಕರ್ಮಚಾಖಿಲಂ ಸಾಧಿಭೂತಂಚಾಧಿದೈವಂ ಮಾಂ ಸಾಧಿಯಜ್ಞಶ್ಚಯೇ ವಿದುಃ ಪ್ರಯಾಣಕಾಲೇಪಿ ಚ ಮಾಂ ತೇ ವಿದುರು ಯುಕ್ತಚೇತಸಃ. ನೆನ್ನೆ ಹೇಳಿದ್ದೀನಿ, ಇದನ್ನು ಮತ್ತೊಂದು ಸಲ ಹೇಳುವ. ಯಾವ ವ್ಯಕ್ತಿ ಜರಾಮರಣಗಳನ್ನು ಮೀರಿ, ಮುಪ್ಪು ಮೃತ್ಯುಗಳನ್ನು ಮೀರಿ ನನ್ನನ್ನು ಸೇರಬೇಕಾಗಿದ್ದರೆ, ನನ್ನನ್ನು ಆಶ್ರಯಿಸಿ ಆತನಿಗೆ ಬ್ರಹ್ಮನ್ ಅನ್ನುವುದರ ಪರಿಚಯವಾಗಿ, ಕರ್ಮ ಅನ್ನುವುದರ ಪರಿಚಯವಾಗಿ, ಅಧ್ಯಾತ್ಮ ಅನ್ನುವುದು ಗೊತ್ತಾಗಿ, ಅಧಿಭೂತ, ಅಧಿದೈವ, ಅಧಿಯಜ್ಞ ಅನ್ನುವುದೆಲ್ಲ ತಿಳಿದು ಮೃತ್ಯುವಿನ ಹತ್ತಿರಕ್ಕೆ ಹೋಗುವಾಗ ಪ್ರಯಾಣ ಕಾಲ, ಕೊನೆಯ ಪ್ರಯಾಣ ಅದು. ಪ್ರತಿನಿತ್ಯ ನಾವು ಪ್ರಯಾಣ ಮಾಡ್ತೀವಿ, ಕೊನೆಯ ಪ್ರಯಾಣದಲ್ಲಿ ಹೋದರೆ ತಿರುಗಿ ಬರೋದಿಲ್ಲ ಅಂತಂತ. ಪ್ರಯಾಣ ಕಾಲೇಪಿ ಚ ಮಾಂ ತೇ ವಿದುರು ಯುಕ್ತಚೇತಸಃ. ಯುಕ್ತ ಅಂದರೆ ಯೋಗಿ ಅಂತಂತ. ಯಾವ ವ್ಯಕ್ತಿ ಯೋಗಿಯಾಗಿದ್ದು ನನ್ನನ್ನು ಸೇರುತ್ತಾನೆಯೋ, ಸೇರುವ ಯೋಗ್ಯತೆ ಇದೆಯೋ, ಆ ಯೋಗಿಗೆ ಇದೆಲ್ಲ ಲಭ್ಯವಾಗುತ್ತೆ ಅಂತ ಹೇಳಿದೆ. ಭಗವದ್ಗೀತೆಯಲ್ಲಿ ಈಗಾಗಲೇ ನಾನು ಹೇಳಿದಂತೆ ಪ್ರಶ್ನೋತ್ತರದ ಮೂಲಕ ಮುಂದುವರಿಯತಕ್ಕಂಥ ಕೃತಿ ಇದು. ಯಾವಾಗ ಕೃಷ್ಣ 7ನೇ ಅಧ್ಯಾಯದ ಕೊನೆಯಲ್ಲಿ ಸುಮ್ಮನೆ ಹೀಗೆ ಹೇಳಿದ್ನೋ, ಅಧಿಯಜ್ಞ, ಅಧಿ ದೈವ, ಅಧಿಭೂತ, ಬ್ರಹ್ಮ, ಅಧ್ಯಾತ್ಮ ಇದೆಲ್ಲ ಸಿಗುತ್ತೆ ಆ ಯೋಗಿಗೆ, ಹೀಗೆ ಹೇಳಿ ನಮಗೆ ಅರ್ಥ ಐತೆ? ನಮಗೆ ಅರ್ಥ ಆಗಲಿಲ್ಲ. ಅರ್ಜುನನಿಗೆ ಅರ್ಥ ಆಗಲಿಲ್ಲ, ಅವನಿಗೆ ಅರ್ಥ ಆಗದಿದ್ದರೆ ನಮಗೆ ಅರ್ಥ ಆಗೋದಿಲ್ಲ. ಅದಕ್ಕೆ 8ನೆಯ ಅಧ್ಯಾಯದ ಮೊದಲನೆಯ ಶ್ಲೋಕದಲ್ಲಿ, ಮೊದಲ 2 ಶ್ಲೋಕಗಳಲ್ಲಿ ಅರ್ಜುನ ಕೇಳಿದ, ಕಿಂ ತದ್ಬ್ರಹ್ಮ, ಕಿಂ ಅಧ್ಯಾತ್ಮಂ, ಕಿಂ ಕರ್ಮ ಪುರುಷೋತ್ತಮ, ಅಧಿಭೂತಂಚ ಕಿಂ ಪ್ರೋಕ್ತಂ, ಅಧಿದೈವಂ ಕಿಮುಚ್ಯತೆ, ಅಧಿಯಜ್ಞಃ ಕಥಂ ಕೋತ್ರ. ಅವನು ಪಟ್ಟಿಯನ್ನು ಕೊಟ್ಟು ಕೇಳಿದ, ಏನಪ್ಪ ಇದೆಲ್ಲ? ಕಿಂ ತದ್ಬ್ರಹ್ಮ, ಬ್ರಹ್ಮನ್ ಅಂದರೆ ಏನು? ಕಿಂ ಅಧ್ಯಾತ್ಮ, ಈ ಪದ ನಾವು 1000 ಸಲ ಕೇಳ್ಬಿಡ್ತೀವಿ. ಅಧ್ಯಾತ್ಮ, ಅಧ್ಯಾತ್ಮ ಅಂದರೆ ಏನು? ಕಿಂ ಕರ್ಮ, ಕರ್ಮ ಅಂದರೆ ಅರ್ಥ ಏನು? ಅಧಿಭೂತಂಚ ಕಿಂ ಪ್ರೋಕ್ತಂ, ಯಾವುದನ್ನು ಅಧಿಭೂತ ಅಂತ ಕರೀತಾರೆ? ಅಧಿದೈವಂ ಕಿಂ ಉಚ್ಯತೆ, ಯಾವುದನ್ನು ಅಧಿದೈವ ಅಂತ ಕರೀತಾರೆ? ಅಧಿಯಜ್ಞೋಹಮೇ ಮಾತ್ರ ದೇಹೇಸ್ಮಿನ್ ಮಧುಸೂದನ, ಈ ದೇಹದ ಒಳಗೆ ಇರತಕ್ಕಂತಹ ಅಧಿಯಜ್ಞ ಅಂದರೆ ಅರ್ಥ ಏನು? ಯಾರದು? ಪ್ರಯಾಣ ಕಾಲೇಪಿ ಚ ಮಾಂ, ನಾನು ಸಾಯುವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ನಿನ್ನನ್ನು ಸೇರಲಿಕ್ಕೆ ಸಾಧ್ಯ ಆಗುತ್ತೆ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡು ಅಂತ ಕೇಳಿದ್ರು. ಅಂದರೆ ಆತ್ಮೀಯರೇ, 8ನೇ ಅಧ್ಯಾಯ ಅನ್ನತಕ್ಕದ್ದು ಇಷ್ಟೆಲ್ಲ ಪಾರಿಭಾಷಿಕವಾಗಿರತಕ್ಕ, ನಾವು ಇಲ್ಲಿ ತನಕ ಕೇವಲ ಆ ಶಬ್ದಗಳನ್ನು ಕೇಳಿದ್ದೇವೆ, ಆದರೆ ನಿಜವಾಗಿಯೂ ಅದರ ಅರ್ಥ ಏನು ಅನ್ನೋದು ನಮಗೆ ಗೊತ್ತಿಲ್ಲ. ಆ ನಿಜವಾದ ಅರ್ಥವನ್ನು ಕುರಿತು ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಮೊಟ್ಟ ಮೊದಲನೆಯದಾಗಿ ಕಿಂ ತದ್ ಬ್ರಹ್ಮ, ಬ್ರಹ್ಮ ಅಂದರೆ ಏನು, ಅರ್ಥ ಏನು? ಕಿಂ ಏನು, ಬ್ರಹ್ಮನ್ ಅಂದರೆ ಅರ್ಥ ಏನಪ್ಪ ಅಂತ ಕೇಳಿದ. ಕೃಷ್ಣ ಬಹಳ ಸೂಚ್ಯವಾಗಿ ಹೇಳಿದ,
ಅಕ್ಷರಂ ಬ್ರಹ್ಮ ಪರಮಂ. ಅಕ್ಷರ, ಅಕ್ಷರ ಅಂದರೆ ಪರಬ್ರಹ್ಮನ್ ಅಂತ ಹೇಳಿದವ. ಅಷ್ಟು ನಮಗೆ ಅರ್ಥವಾಗುತ್ತೆ. ವಿವರಣೆ ಬೇಕು ನಮಗೆ. ಏನದು ಪರಬ್ರಹ್ಮನ್ ಅಂದರೆ ಅರ್ಥ? ಪರ ಅಂದರೆ ದೊಡ್ಡದು ಅಂತ. ಪರಬ್ರಹ್ಮನ್, ಬ್ರಹ್ಮನ್ ಅಂದರೆ ಅರ್ಥ ಏನು? ನಮ್ಮ ಉಪನಿಷತ್ತುಗಳು ವೇದಗಳಿಗಿನ್ನ ಹೊರತಾಗಿ, ವೇದಗಳೆಲ್ಲ ವರುಣನೋ ಅಗ್ನಿಯೋ ಇಂದ್ರನೋ ಹೀಗೆ ಹಲವಾರು ದೇವರುಗಳನ್ನು ಕುರಿತಂತಹ ಪ್ರಾರ್ಥನಾ ಗುಚ್ಛಗಳು. ಉಪನಿಷತ್ತುಗಳು ವೇದದ ಕೊನೆಯಲ್ಲಿ ಬಂದವು, ವೇದಾಂತವಾಗಿ ಬಂದವು. 10 ಉಪನಿಷತ್ತುಗಳು ಅಂತ ಭಗವತ್ಪಾದರು ಒಪ್ಪಿದರು. ಕಠ, ಕೇನ, ಷಟ್ಪ್ರಶ್ನ, ಮುಂಡಕ, ಮಾಂಡುಕ್ಯ, ಛಾಂದೋಗ್ಯ, ಬೃಹದಾರಣ್ಯಕ, ಐತರೇಯ, ತೈತರೇಯ ಹೀಗೆ ಈ ದಶೋಪನಿಷತ್ತುಗಳು ಏನನ್ನು ಕುರಿತು ಚರ್ಚೆ ಮಾಡ್ತಪ್ಪ ಅಂದರೆ ಬ್ರಹ್ಮನ್ ಅನ್ನುವುದನ್ನು ಕುರಿತು ಚರ್ಚೆ ಮಾಡಿತು. ಎಲ್ಲ ದಶೋಪನಿಷತ್ತುಗಳೂ ಕುರಿತು ಚರ್ಚೆ ಮಾಡಿದ್ದು ಬ್ರಹ್ಮನ್ ಅನ್ನುವುದನ್ನು. ಒಂದು ಉಪನಿಷತ್ತು ತೈತ್ತರೀಯ ಉಪನಿಷತ್ತು, ಭೃಗುವಲ್ಲಿ ಅಂತ ಆ ಉಪನಿಷತ್ತಿನಲ್ಲಿ. ಭೃಗುರ್ವೈವಾರುಣಿ ವರುಣಂ ಪಿತರಮುಪಸಸಾರ ಅಧೀಹಿ ಭಗವೋ ಬ್ರಹ್ಮ ಇತಿ. ತೈತ್ತರೀಯ ಉಪನಿಷತ್ತಿನ ಭೃಗುವಲ್ಲಿಯ ಪ್ರಾರಂಭ ಆಗುವುದೇ ಭೃಗುರ್ವೈವಾರುಣಿ. ಭೃಗು ಅನ್ನತಕ್ಕಂತಹ ಮಹರ್ಷಿ ತನ್ನ ತಂದೆಯಾಗಿರತಕ್ಕಂತಹ ವರುಣನಲ್ಲಿ ಪ್ರಾರ್ಥನೆ ಮಾಡ್ತಾನೆ. ವರುಣಂ ಪಿತರಮುಪಸಸಾರ, ತನ್ನ ತಂದೆಯಾಗಿರತಕ್ಕಂತಹ ವರುಣನಲ್ಲಿ ಭೃಗು ಅನ್ನುವ ಮಹರ್ಷಿ ಪ್ರಶ್ನೆ ಮಾಡ್ತಾನೆ, ಅಧೀಹಿ ಭಗವೋ ಬ್ರಹ್ಮ ಇತಿ. ಅಪ್ಪ, ಈ ಬ್ರಹ್ಮನ್ ಅಂದರೆ ಭಾಳ ಜನ ಹೇಳ್ತಾ ಇದ್ದಾರೆ, ಆ ಬ್ರಹ್ಮನ್ ಅಂದರೆ ಅರ್ಥ ಏನು? ಇಲ್ಲಿ ಅರ್ಜುನ ಅದೇ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಕಿಂ ತದ್ ಬ್ರಹ್ಮ, ಮೊಟ್ಟ ಮೊದಲನೇ ಪ್ರಶ್ನೆ. ತದ್ ಬ್ರಹ್ಮ, ತತ್ ಅದು ಆ ಬ್ರಹ್ಮ ಅಂತ ಕರಿತೀವಲ್ಲ ನಾವು, ಆ ಬ್ರಹ್ಮನ್ ಅಂದರೆ ಏನು? ಮುಂದುವರಿಯೋದಕ್ಕಿಂತ ಮುಂಚೆ ಇಲ್ಲಿ ಒಂದು ಖಚಿತಪಡಿಸಿಬಿಡೋಣ. ಬ್ರಹ್ಮನ್ ಅಂತ ನಾವು ಮಾತನಾಡ್ತಾ ಇರತಕ್ಕಂಥದ್ದು ಸರಸ್ವತಿ ಪತಿ ಅಲ್ಲ. ಸರಸ್ವತಿಯ ಪತಿಯನ್ನು ಬ್ರಹ್ಮ ಅಂತ ಕರೀತಾರೆ. ಅದು ಚತುರ್ಮುಖ ಬ್ರಹ್ಮ, ಸರಸ್ವತಿಯ ಗಂಡ, ಸತ್ಯಲೋಕದ ಅಧಿಪತಿ, ನಾರದನ ತಂದೆ, ಸೃಷ್ಟಿಕರ್ತ. ಹೀಗೆ ಬ್ರಹ್ಮನ್ ಅದಲ್ಲ. ಚತುರ್ಮುಖ ಬ್ರಹ್ಮ ಅನ್ನತಕ್ಕಂಥದ್ದು ತ್ರಿಮೂರ್ತಿಗಳಲ್ಲಿ ಒಂದು, ಸೃಷ್ಟಿಕರ್ತ ಅಂತ ಒಪ್ಕೊಂಡಿರೋದು ನಾವು. ಆದರೆ ಪರಬ್ರಹ್ಮನ್, ಬ್ರಹ್ಮನ್ ಅಂದರೆ ಏನು? ಬ್ರಹ್ಮನ್ ಅಂದರೆ ಏನು ಅನ್ನುವುದನ್ನು ಭೃಗು ಮಹರ್ಷಿ ತನ್ನ ತಂದೆಯಾಗಿರತಕ್ಕಂಥ ವರುಣನನ್ನು ಕೇಳಿದ. ಅದಕ್ಕೆ ಅಪ್ಪ ಮಗನಿಗೆ ಹೇಳಿದ. ಭಾಳ ದೊಡ್ಡ ಉಪನಿಷತ್ತು, ಸೂಚ್ಯವಾಗಿ ಹೇಳಬೇಕು. ಅಪ್ಪ ಮಗನಿಗೆ ಹೇಳಿದ, ತಪಸಾ ಬ್ರಹ್ಮ ವಿಜಿಜ್ಞಾಸಸ್ವ ತಪೋ ಬ್ರಹ್ಮ ಇತಿ. ನೋಡಯ್ಯ, ನೀನು ತಪಸ್ಸು ಮಾಡು. ಸುಮ್ಮನೆ ಬ್ರಹ್ಮನ್ ಅಂದರೆ ಏನು ಅಂತ ನೀನೇನೋ ಕೇಳಿದರೆ, ನಾನೇನೋ ಹೇಳಿದರೆ ಹಾಗೆಲ್ಲ ಅರ್ಥ ಆಗಲ್ಲ. ಅದು ಬ್ರಹ್ಮಾನುಸಂಧಾನ ಮಾಡಬೇಕಿದ್ದರೆ ನೀನು ತಪಸ್ಸನ್ನು ಮಾಡಬೇಕು. ತಪಸ್ಸನ್ನು ಮಾಡಿದರೆ ನಿನಗೆ ಬ್ರಹ್ಮಾನುಸಂಧಾನ ಆಗುತ್ತೆ, ಬ್ರಹ್ಮನ ಜೊತೆಗೆ ಸಂಪರ್ಕ ಏರ್ಪಡುತ್ತೆ. ಆದರೆ ನಾನು ಅಪ್ಪನಾಗಿ ಮಾರ್ಗದರ್ಶನ ಮಾಡ್ತೀನಿ ನಿನಗೆ. ಬ್ರಹ್ಮನ್ ಅಂದರೆ ಏನು ಅಂತ ನೀನು ಅಧ್ಯಯನ ಮಾಡಬೇಕು. ಬ್ರಹ್ಮನ್ ಅನ್ನುವುದರ ಕಡೆಗೆ ನೀನು ಹೋಗಬೇಕು. ಬಹಳ ಗಂಭೀರವಾಗಿರೋ ವಿಷಯ, ತುಂಬ ಗಮನ ಇಟ್ಟು ಕೇಳಿ. ಈಗ ಮುಂದೆ ಆತ ಹೇಳ್ತಕ್ಕಂಥ 3 ಹಂತಗಳನ್ನು ಯೋಚನೆ ಮಾಡಿದರೆ ನಮಗೆ ಬ್ರಹ್ಮನ್ ಅನ್ನುವುದರ ಮೂಲ ಭೂಮಿಕೆ ಅರ್ಥ ಆಗೋದು. ಆದ್ದರಿಂದ ಬಹಳ ನೀವು ಗಮನ ಇಟ್ಟು ಕೇಳ್ತಾ ಇದ್ದೀರಿ. ನಾನು ವಿಷಯ ತುಂಬ ಪ್ರಧಾನವಾದ್ದರಿಂದ ನಿಮ್ಮ ಗಮನವನ್ನು ಸೆಳೀತಾ ಇದ್ದೀನಿ. ನಾನು ವರುಣ ಹೇಳ್ತಕ್ಕದ್ದು, ನಾನು
ಬ್ರಹ್ಮನ್ನನ್ನುವುದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸೂಚನೆಯನ್ನು ಕೊಡ್ತೀನಿ. ಬ್ರಹ್ಮನ್ನನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಮಾರ್ಗದರ್ಶನ ಮಾಡ್ತೀನಿ. ಬ್ರಹ್ಮನ್ನನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಹೇಗೆ ಯೋಚನೆ ಮಾಡಬೇಕು ಅನ್ನುವುದನ್ನು ಹೇಳ್ತೀನಿ. ಆದರೆ ನಾನೇ ಬ್ರಹ್ಮನ್ನಂದರೆ ಏನು ಅಂತ ತೋರಿಸ್ಕೂಡ್ದು. ಯಾಕೆ ಅಂದರೆ ನೋಡಬೇಕಾಗಿರತಕ್ಕ ನೀನು ತಪಸ್ಸು ಮಾಡಬೇಕು. ನೀನು ತಪಸ್ಸು ಮಾಡಿದರೆ ಮಾತ್ರವೇ ನಿನಗೆ ಗೊತ್ತಾಗೋದದು. ನಾನು ಹೇಳ್ಕೊಡ್ತೀನಿ ಹೀಗೆ ಮಾಡಯ್ಯ ಅಂತ. ಆ ದಾರಿಯಲ್ಲಿ ಕುಳಿತು ನೀನು ತಪಸ್ಸು ಮಾಡು. ಹಾಗೆ ತಪಸ್ಸು ಮಾಡಬೇಕಾಗಿದ್ದರೆ ನಿನ್ನ ಕಣ್ಣು ಮುಂದೆ 3 ದೃಶ್ಯಗಳು ಇರಬೇಕು, 3 ಪ್ರಶ್ನೆಗಳು ಇರಬೇಕು, 3 ಸಂಶಯಗಳು ಇರಬೇಕು. ಇಲ್ಲಿಯ ತನಕ ನಿನ್ನ ಮನಸ್ಸಿನಲ್ಲಿ ಅಂತಹ ಸಂದೇಹಗಳು ಬರದೇ ಹೋದರೆ ಈಗ ಆ ಸಂದೇಹಗಳನ್ನು ಸೃಷ್ಟಿ ಮಾಡ್ಕೋಬೇಕು. ಹಾಗೆ ಸೃಷ್ಟಿ ಮಾಡಿಕೊಂಡು ಅದರ ಹಿನ್ನೆಲೆಯಲ್ಲಿ ತಪಸ್ಸು ಮಾಡು. ಯತೋ ವಾ ಇಮಾನಿ ಭೂತಾನಿ ಜಾಯಂತೆ, ಒಂದನೇದು. ಏನ ಜಾತಾನಿ ಜೀವಂತಿ, ಎರಡನೇದು. ಯತ್ ಪ್ರಯಂತ್ಯಭಿಸಂವಿಶಂತಿ ಇತಿ, ಮೂರನೇದು. ಈ 3 ಹಂತದಲ್ಲಿ ನೀನು ಯೋಚನೆಯನ್ನು ಮಾಡಿದರೆ ನಿನಗೆ ಬ್ರಹ್ಮನ್ ಅಂದರೆ ಏನು ಅಂತ ಗೊತ್ತಾಗಬಹುದು. ನಾನು ಆ ಉಪನಿಷತ್ತೆಲ್ಲ ಹೇಳಲಿಕ್ಕೆ ಹೋಗಲ್ಲ. ಭಗವದ್ಗೀತೆಯ ಶ್ಲೋಕಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಳ್ತಾ ಇದ್ದೀನಿ. ಆಸಕ್ತಿ ಇರೋರು ನಿಧಾನವಾಗಿ ಆ ಉಪನಿಷತ್ತನ್ನು ಓದಬೇಕು. ಯತೋ ವಾ ಇಮಾನಿ ಭೂತಾನಿ ಜಾಯಂತೆ. ನೋಡಯ್ಯ, ನೀನು ಇಲ್ಲಿ ತನಕ ಯೋಚನೆ ಮಾಡಿದೀಯೋ, ನನಗೆ ಎಷ್ಟೋ ಒಂದು 50 ವರ್ಷವೋ 60 ವರ್ಷವೋ 70 ವರ್ಷವೋ ನಿಮಗಾಗಿದೆ. 50 60 70 ವರ್ಷಗಳಾಗಿದ್ದಾಗ ಅಷ್ಟು ವರ್ಷಗಳ ಹಿಂದೆ ನೀವು ಎಲ್ಲಿದ್ರಿ ಅಂತ ಯೋಚನೆ ಮಾಡಿದ್ದೀರೋ. ಯತೋ ವಾ ಇಮಾನಿ ಭೂತಾನಿ ಜಾಯಂತೆ, ಈ ಭೂತಗಳು ನಾವು, ಇಮಾನಿ ಭೂತಾನಿ ಜಾಯಂತೆ, ನಾವು ಭೂತಗಳು ಹುಟ್ಟುಬಿಟ್ಟಿದ್ದೀವಲ್ಲ, ಹುಟ್ಟಿರತಕ್ಕಂತಹ ನಾವು ಹುಟ್ಟುವ ಮುನ್ನ ಎಲ್ಲಿದ್ದೆವು? ಎಲ್ಲೋ ಇರಬೇಕಲ್ರಿ, ಎಲ್ಲೋ ಇಲ್ಲೇ ಇಲ್ದು ಬರೋಕ್ಕೆ ಸಾಧ್ಯ ಇಲ್ವಲ್ಲ. 5ವರೆಗೆ ಮುಂಚೆ ನೀವು ಯಾರೂ ಇಲ್ಲಿರಲಿಲ್ಲ, ಖಾಲಿಯಾಗಿತ್ತು. 5ವರೆಗೆ ನೀವು ಬಂದಿರಿ, 5:45ಗೆ ಬಂದಿರಿ, 6 ಗಂಟೆಗೆ ಬಂದಿರಿ, 6:15ಗೆ ಬಂದಿರಿ. 6:30 ಹೊತ್ತಿಗೆ ಎಲ್ಲ ಒಂದು ಹಂತಕ್ಕೆ ಬಂದು ಕೂತ್ಕೊಂಡಿದ್ದೀರಿ. 6:30 ಅಂತ ಇಟ್ಕೊಳ್ಳೋಣ. 6:30ಗೆ ಮುಂಚೆ ನೀವು ಇಲ್ಲಿ ಇರಲಿಲ್ಲ. ಹಾಗಂತ ನೀವು ಎಲ್ಲೂ ಇರಲಿಲ್ಲ ಅಂತಲ್ಲ, ಎಲ್ಲೋ ಇದ್ದಿರಿ. ಎಲ್ಲೋ ಇದ್ದ ನೀವು ಈಗ ಇಲ್ಲಿಗೆ ಬಂದಿದ್ದೀರಿ. ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಅಂದರೆ ನಾವುಗಳು, ಎಲ್ಲೋ ಇದ್ದ ನಾವುಗಳು ಈಗ ಇಲ್ಲಿಗೆ ಬಂದಿದ್ದೇವೆ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ ಎಲ್ರಿಗೂ? ಅಂದರೆ ನಾವು ಬದುಕಿದ್ದೇವೆ, ಈಗ ಹುಟ್ಟುಬಿಟ್ಟಿದ್ದೀವಿ. ಹುಟ್ಟುವುದಕ್ಕಿಂತ ಮುನ್ನ ಎಲ್ಲಿದ್ದೆವು ಪ್ರಶ್ನೆ ಯೋಚನೆ ಮಾಡಯ್ಯ ನೀನು. ಭೃಗು ಮಹರ್ಷಿಗೆ ವರುಣ ಹೇಳಿದ್ದಾನೆ, ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇದು ಅರ್ಥ ಆಗಬೇಕಾದ್ರೆ ಈ ಅಧ್ಯಾಯ. ಏನ ಜಾತಾನಿ ಜೀವಂತ, ಏನು ಕಡಿದು ಕಟ್ಟೆ ಹಾಕ್ತಾ ಇದ್ದೀವಿ ಹುಟ್ಟಿದ ಮೇಲೆ. ಹುಟ್ಟುವುದಕ್ಕಿಂತ ಮುಂಚೆ ಎಲ್ಲಿದ್ದೆವು, ಹುಟ್ಟಿದ ಮೇಲೆ ಏನಾಗಿದ್ದೇವೆ. ಏನ ಜಾತಾನಿ ಜೀವಂತಿ, ಬದುಕಿದ್ದೀವಲ್ರಿ ಈಗ. ಬದುಕೇನು ಮಾಡ್ತಾ ಇದ್ದೀವಿ? ಯತ್ ಪ್ರಯಂತಿ ಅಭಿಸಂವಿಶಂತಿ, ವಿಶಂತಿ ಹೋಗ್ತೀವಿ. ಒಂದಷ್ಟು ಕಾಲ ಆದಮೇಲೆ ಇಲ್ಲಿರತಕ್ಕಂತಹ ಎಲ್ಲರೂ ಹೋಗುತ್ತೇವೆ. ಈ ಕಟ್ಟಡವನ್ನು ಬಿಟ್ಟು ಹೋಗುತ್ತೇವೆ 8 ಗಂಟೆ ಆದಮೇಲೆ. ಇನ್ನೊಂದಷ್ಟು ಕಾಲ ಆದಮೇಲೆ ಈ ದೇಹವನ್ನೇ ಬಿಟ್ಟು ಹೋಗುತ್ತೇವೆ.